ದೇಶಗ ಬೋಡಾದ ಪ್ರಾಣನೆ ಬಲಿಕೊರ್ನ ದೇಶ ಕಾಪುನ ಸೈನಿಕರನ್ನ ನೆನೆತೊಂದು ಅಕ್ಲಿಗೆ ಗೌರವ ಸಲ್ಲಿಸಾವನಿ ನಮ್ಮ ಮಾತೇನಲ ಕರ್ತವ್ಯ ಪಂಡದ ದಕ್ಷಿಣ ಕನ್ನಡ ಜಿಲ್ಲಾ ಗೃಹ ರಕ್ಷಕ ದಳದ ಜಿಲ್ಲಾ ಸಮಾದೇಷ್ಟಿರು ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ ತೆರಿಪಾದರು. ಈ ದಿವಸ ನಮ್ಮ ಭಾರತ ದೇಶದ ಇತಿಹಾಸದಲ್ಲಿ ಸುವರ್ಣಾಕ್ಷರದಲ್ಲಿ ಬರೆದಿಡಬೇಕಾದಂತಹ ಒಂದು ವಿಶೇಷವಾದ ದಿವಸ. 1999ರಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಮೇ 5ರಂದು ಮೂರನೇ ಬಾರಿ ಯುದ್ಧ ಆರಂಭ ಆಗಿ ಕಾರ್ಗಿಲ್ನಲ್ಲಿ ಏನು ಯುದ್ಧ ನಡೆಯಿತು, ಲಡಾಖ್ನ ಕಾರ್ಗಿಲ್ ಜಿಲ್ಲೆಯಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ನಡೆದು ಆಪರೇಷನ್ ವಿಜಯ್ ಅಂತ ಹೇಳಿ ಅದರ ಮುಖಾಂತರ ಭಾರತ ಪಾಕಿಸ್ತಾನದ ವಿರುದ್ಧ ಜಯ ಗಳಿಸಿತು. ಆದರೆ ದುರದೃಷ್ಟಕ್ಕೆ ನಮ್ಮ ಭಾರತ ಈ ದಿವಸ ನಮ್ಮ ದೇಶದ ಪ್ರಧಾನಮಂತ್ರಿಯವರು ಇಂಡಿಯಾ ಗೇಟ್ ಬಳಿ ಇರುವಂತಹ ಅಮರ ಜ್ಯೋತಿ ಅಲ್ಲಿ ವಿಶೇಷವಾದಂತಹ ಪ್ರಾರ್ಥನೆ ಸಲ್ಲಿಸಿ ಹುತಾತ್ಮರಾದ ಸೈನಿಕರಿಗೆ ಗೌರವ ಸಲ್ಲಿಸಿದ್ದಾರೆ. ಅದೇ ರೀತಿ ಕಾರ್ಗಿಲ್ನಲ್ಲಿ ಧ್ವಜಾರೋಹಣ ಮಾಡಿ ಸೈನಿಕರಿಗೆ ಗೌರವ ನಮನ, ಪುಷ್ಪ ನಮನ ಸಲ್ಲಿಸಿದ್ದಾರೆ. ನಾವೆಲ್ಲ ದೇಶಕ್ಕಾಗಿ ನಮ್ಮನ್ನು ಇವತ್ತು ಪುನರ್ ಸಮರ್ಪಿಸಿಕೊಡ್ಬೇಕಾದಂತಹ ದಿವಸ. ದೇಶವನ್ನು ಕಾಯುವುದು ಬರೀ ಸೈನಿಕರ ಕೆಲಸ ಅಲ್ಲ, ಪ್ರತಿಯೊಬ್ಬ ಪ್ರಜೆಯೂ ಸೈನಿಕರೇ. ನಾವು ಗೃಹ ರಕ್ಷಕರು ಸಹ ದೇಶದ ಒಳಗಿನ ಸೈನಿಕರು ಅಂತೇಳಿ ನಾನು ಪ್ರತಿ ಬಾರಿ ಹೇಳ್ತೇನೆ. ಪ್ರತಿಯೊಬ್ಬರಿಗೂ ದೇಶ ಪ್ರೇಮ ಇದೆ, ಅದನ್ನು ನಾವು ತೋರಿಸಿಕೊಡ್ಬೇಕು. ದೇಶ ಪ್ರೇಮ ಅಂದರೆ ಬರೀ ದೇಶದ ಗಡಿಯಲ್ಲಿ ದೇಶವನ್ನು ಕಾಯುವುದಲ್ಲ, ನಮ್ಮ ಊರನ್ನು ಪ್ರೀತಿಸಬೇಕು, ನಮ್ಮ ಜನಗಳನ್ನು ಪ್ರೀತಿಸಬೇಕು, ನಮ್ಮ ಕುಟುಂಬವನ್ನು ಪ್ರೀತಿಸಬೇಕು, ನಮ್ಮ ದೇಶವನ್ನು ಪ್ರೀತಿಸಬೇಕು. ಹಾಗೆ ಮಾಡಿದರೆ ಮಾತ್ರ ನಾವು ದೇಶಕ್ಕಾಗಿ ನಮ್ಮಿಂದ ಏನಾದರೂ ಕೊಡುಗೆ ಕೊಡಬೇಕು. ಹಾಗಾದರೆ ಮಾತ್ರ ನಮ್ಮ ದೇಶ ಪ್ರೇಮ ಇದೆ ಅಂತ ಹೇಳಿ ಗೊತ್ತಾಗ್ತದೆ. ಅದನ್ನು ನಾವು ಮಾಡಬೇಕಾದ್ರೆ ಅನಿವಾರ್ಯತೆ ಇದೆ. ಈ ನಿಟ್ಟಿನಲ್ಲಿ ಇವತ್ತು 23ನೇ ವರ್ಷದ ಕಾರ್ಗಿಲ್ ವಿಜಯ ದಿವಸ. ಆಗ ನಮ್ಮ ದೇಶದ ಪ್ರಧಾನಮಂತ್ರಿಯಾದಂತಹ ಶ್ರೀಮಾನ್ ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಮಂತ್ರಿಯಾಗಿದ್ದರು. ಪಾಕಿಸ್ತಾನದ ಪ್ರಧಾನಮಂತ್ರಿಯಾಗಿ ನವಾಜ್ ಶರೀಫ್ ಅವರಾಗಿದ್ದರು. ಪಾಕಿಸ್ತಾನ ಎಂದಿನಂತೆ ಬೆನ್ನಿಗೆ ಚೂರಿ ಹಾಕುವ ಕೆಲಸವನ್ನು ಮಾಡಿ ಮೇ 5ಕ್ಕೆ ನಮ್ಮ ಕಾರ್ಗಿಲ್ ಲೈನ್ ಆಫ್ ಕಂಟ್ರೋಲ್ನಲ್ಲಿ ಒಳನುಗ್ಗಿ ನಮ್ಮ ದೇಶದ ಸೈನಿಕರ ಮೇಲೆ ದಾಳಿ ಮಾಡಿತ್ತು. ಮೇ 5ಕ್ಕೆ ಆರಂಭವಾದಂತಹ ಈ ಒಂದು ಕಾರ್ಗಿಲ್ ಕದನ ಜುಲೈ 26ಕ್ಕೆ ಮುಕ್ತಾಯಗೊಂಡಿತು, ಅಫಿಷಿಯಲಿ ಮುಕ್ತಾಯಗೊಂಡಿತು. ಈ ಕಾರಣದಿಂದ ಭಾರತ ಪ್ರತಿ ವರ್ಷ ಜುಲೈ 26ರಂದು ಆಪರೇಷನ್ ವಿಜಯ್ ಮುಖಾಂತರ ಗೆದ್ದಂತಹ ಈ ದಿನವನ್ನು ಕಾರ್ಗಿಲ್ ವಿಜಯ ದಿವಸ ಅಂತೇಳಿ ನಾವು ಆಚರಿಸ್ತಾ ಇದ್ದೇವೆ. ಪ್ರತಿ ವರ್ಷ ನಾವು ಆಚರಿಸ್ತಾ ಇದ್ದೇವೆ. ನಮ್ಮೆಲ್ಲರ ಕರ್ತವ್ಯ ದೇಶಕ್ಕಾಗಿ ಬಲಿದಾನಗೈದಂತಹ ಸೈನಿಕರನ್ನು ಗುರುತಿಸುವುದು, ಗೌರವಿಸುವುದು ಮತ್ತು ನಾವು ಸಹ ಅದರಿಂದ ಪ್ರೇರೇಪಣೆಗೊಂಡು ದೇಶಕ್ಕಾಗಿ ನಮ್ಮನ್ನು ನಾವು ಸಮರ್ಪಿಸಿಕೊಳ್ಳುವಂತಹ ವಿಶೇಷವಾದ ದಿನ. ನೀವೆಲ್ಲ ರಾಖಿ ಹಾಕಿದ್ದೀರಾ, ನಿಮಗೆಲ್ಲ ದೇಶದ ಬಗ್ಗೆ ಅಭಿಮಾನ ಇದೆ, ಪ್ರೀತಿ ಇದೆ, ಗೌರವ ಇದೆ. ನಾವೆಲ್ಲ ಒಟ್ಟು ಸೇರಿ ಬಲಿಷ್ಠ ಭಾರತವನ್ನು ಕಟ್ಟಲಿಕ್ಕೆ ಮಗದೊಮ್ಮೆ ನಾನು ಸಮರ್ಪಿಸಿಕೊಳ್ಳೋಣ. ಈ ದಿವಸ ನಾವೆಲ್ಲ ಸೇರಿ ಹುತಾತ್ಮರಾದಂತಹ ಸೈನಿಕರಿಗೆ ಪುಷ್ಪನಮನ ಸಲ್ಲಿಸೋಣ. ಆ ಮೂಲಕ ದೇಶ ಪ್ರೇಮವನ್ನು ಮೆರೆಯೋಣ. ಜೈ ಹಿಂದ್. ದಕ್ಷಿಣ ಕನ್ನಡ ಜಿಲ್ಲಾ ಗೃಹ ರಕ್ಷಕ ದಳದ ಮೇರಿ ಹಿಲ್ದ ಜಿಲ್ಲಾ ಕಚೇರಿ ಅಟನೆ ಮಲ್ತಿನ ಕಾರ್ಗಿಲ್ ವಿಜಯ ದಿನಾಚರಣೆ ಕಾರ್ಯಕ್ರಮದ ಗುರ್ಕಾರ್ನ ವೇಸಂದು ಪಾತೆರ್ನ ಡಾಕ್ಟರ್ ಮುರಳಿ ಮೋಹನ್ ಚೂತಾರು ಅಪಗದ ಪ್ರಧಾನಿ ದಿವಂಗತ ವಾಜಪೇಯಿ ನೆರೆಕರೆತ ದೇಶಡ್ ಶಾಂತಿ ಸಂಧಾನಗ ಪ್ರಯತ್ನ ಮಲ್ತೊಂದು ಪುನಗ ಪಾಪಿ ಪಾಕಿಸ್ತಾನ ಕಾರ್ಗಿಲ್ ಪ್ರದೇಶಗ ಮೋಸಡ್ ಆಕ್ರಮಣ ಮಲ್ಪುನಗ ಅವೆನು ನಮ್ಮ ಸೈನಿಕರು ದಿಟ್ಟತನದ ಎದುರಿಸಾದ ಜುಲೈ 26ಕ್ಕೆ ನಂಕ ವಿಜಯ ಪ್ರಾಪ್ತಿಯಾಂಡು. ಇದದ ನೆಂಪುಡು ಕಾರ್ಗಿಲ್ ವಿಜಯ ದಿವಸ್ ಆಚರಣೆ ಮಲ್ಪುನಗ ಹುತಾತ್ಮ ಸೈನಿಕರನ ಬಲಿದಾನ ವ್ಯರ್ಥ ಆವಂದಿಲಕ ಅಕ್ಲೆಗ್ ಭಾವಪೂರ್ಣ ಶ್ರದ್ಧಾಂಜಲಿ ಅರ್ಪಿಸಾಗ ಪಂಡ ತೆರಿಪಾಯರು. ಜಿಲ್ಲಾ ಗೃಹ ರಕ್ಷಕ ದಳದ ಕಚೇರಿ ಅಧೀಕ್ಷಕರು ರತ್ನಾಕರ್, ಸಿಬ್ಬಂದಿ ಅನಿತಾ ಟಿಎಸ್, ಕುಡ್ಲ ಘಟಕದ ಘಟಕಾಧಿಕಾರಿ ಮಾರ್ಕ್ ಶೇರಾ ಬೊಕ್ಕ ಗೃಹ ರಕ್ಷಕ ದಳದ ಸಿಬ್ಬಂದಿಲು ಕಾರ್ಯಕ್ರಮದ ಪಾಲ್ಪಡೆದು ಭಾರತಾಂಬೆನ ಭಾವಚಿತ್ರಗ ಪುಷ್ಪಾರ್ಚನೆ ಮಲ್ತದು ಹುತಾತ್ಮ ಯೋಧರಿಗೆ ಶ್ರದ್ಧಾಂಜಲಿ ಅರ್ಪಿಸಾಯರು.